ವೀರರಸದಲ್ಲಿ ಕ್ಷಾತ್ರಮೇಧದ ಮೂಲಕ ಪ್ರಸಿದ್ಧಿ ಪಡೆದ ಭಾರ್ಗವರಾವ ಪಾಪ ಪರಿಮಾರ್ಜನೆಗಾಗಿ ತಪಸ್ಸ ಮಾಡಲು ಪ್ರಶಸ್ತ ಸ್ಥಳಕ್ಕಾಗಿ ಸಮುದ್ರ ರಾಜ ವರುಣದೇವನಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ಒಲಿಸಿಕೊಂಡು ಪಡೆದ ಭೂಪ್ರದೇಶವೇ ಈ ಪರಶುರಾಮ ಸೃಷ್ಟಿ. ಈ ಸನ್ನಿವೇಶವನ್ನು ಸರಪಾಡಿ ಅಶೋಕ್ ಶೆಟ್ಟಿ ಪ್ರದರ್ಶಿಸಲಿದ್ದಾರೆ. ಈ ಬದಿಯಡ್ಕ ಭೂಪ್ರದೇಶ ತೆಂಕುತಿಟ್ಟುದ ಯಕ್ಷಗಾನ ಕಲಾಭೂಮಿಕೆ ಅತ್ಯಧಿಕವಾಯಿತು. ಶೃಂಗಾರ ರೂಪನು ಕುಣತ್ತು ಕುರ್ನಂಚಿನ ಪ್ರದೇಶ ದಿನ್ನೇನು ಬದಿಯಡ್ಕ ನವಜೀವನ ಹೈಸ್ಕೂಲ್ ತ ವಿದ್ಯಾರ್ಥಿ ಆತ 27-28 ಇಪ್ಪನಗನೆ ತೆರಿಯೋಣೆ ರಂಗ ಸಾಧ್ಯ ಆತಿತ್ತು. ಯಕ್ಷಗಾನ ಕಲಾಚಾರ್ಯ ಪಾರ್ಥಿ ಸುಬ್ಬೆ ಕುಂಬಳೆ ಸೀಮಿತ ಮಹಾನ್ ಯಕ್ಷ ಚೈತನ್ಯಾತ್ ರಾಮಾಯಣದ 10 ಪ್ರಸಂಗಗಳನ್ನು ಯಕ್ಷಗಾನ ಪ್ರಪಂಚಗೂ ಸಮರ್ಪಣೆ ಮಾಡ್ತಾನ. ಆ ಮಹಾನ್ ಪುರುಷನ ಈ ನಾಡಿಟ್ಟು ಅತ್ಯಧಿಕವಾದ ಯಕ್ಷಗಾನ ಮಹಾನ್ ಪುರುಷರು ಮಾತ ಮೆರೆದಾಡ್ತೇರು ನನ್ಪುಣಿಗೆ ಏತೋ ಸಾಕ್ಷಾಧಾರ ಉಂಡು. ದೇಶಭಕ್ತ NS ಕಿಲ್ಲೆ, ಕವಿಭೂಷಣ ವೆಂಕಪ್ಪ ಶೆಟ್ಟಿ, ಯಕ್ಷಗಾನ ವಾಚಸ್ಪತಿ ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳು, ವಿದ್ವಾನ್ ಕೊಳಂಬೆ ಪುಟ್ಟಣ್ಣಗೌಡರು, ಎನ್ನ ಗುರುವರಿಯರಾಯಂಚನ ದಿವಂಗತ ಕಿರಿಕಾಡು ಮಾಸ್ತರ್ ವಿಷ್ಣು ಭಟ್ರು. ಯಕ್ಷಗಾನ ಪ್ರಪಂಚಡು ಈ ಕುಂಬ್ಳೆ ಸೀಮೆಟು ಮಾತ್ರ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಡೆ ಅತ್ಯಧಿಕವಾದ ಯಕ್ಷಗಾನ ಪ್ರಸಂಗಗಳನ್ನು ಬರೆಯಿನಾರು. ಹರಿದಾಸ ಶ್ರೇಣಿ ಗೋಪಾಲಕೃಷ್ಣ ಭಟ್ಟರೇಗಳ ಗುರುವಾತ್ ಹಲವು ಶಿಷ್ಯ ಬೃಂದನು ಯಕ್ಷಗಾನ ಪ್ರಪಂಚಕ್ಕೆ ಸಮರ್ಪಣೆ ಮಾಡ್తున్నారు. ಅಂಚಿನ ಮಂದಿಗಳು ಮಾತ್ರ ಮೆರೆದಾಡಿನ ಊರೇ ಈ ಬದಿಯಡ್ಕ ಯಕ್ಷಗಾನ ರಂಗಭೂಮಿ ಭಾರಿ ಸುದ್ದಿಯಾತ ಒಂಜಿ ಪೊರ್ತುಗು ಮೆರೆ ಹೊಂದಿತ್ತನಿಗೆ. ಆಗ್ಲೇನು ಮಾತ ಸಂಕಲ್ಪ ಮಾತಂತು, ಆಗ್ಲೇನು ಮಾತ ನೆನೆತ್ತಂತು ನಾನ ದುಂಬುಗು ನಡಪೇರಿತ್ತನ. ಈ ಯಕ್ಷಗಾನ ನವರಸದಾಟ ನನ್ಪುಣ ಈ ಕಲಾ ಕಾರ್ಯಕ್ರಮಗೂ ಏನು ಪ್ರಾರಂಭಿಸ ಹೊಂದುಲ್ಲೆ, ಆ ಕಾರ್ಯಕ್ರಮವನ್ನು ನಿರೂಪಿಸಾರ ಆರಂಭಿಸ ಹೊಂದುಲ್ಲೆ. ಬುದ್ಧಿಜೀವಿಗಳು ಯಕ್ಷಗಾನ ಪಾತ್ರವನ್ನು 4 ವಿಧವಾದ ವಿಂಗಡಿಸುತ್ತೇರು. ಧೀರಶಾಂತ, ಧೀರ ಲಲಿತ, ಧೀರೋದಾತ್ತ, ಧೀರೋದ್ದತ ಅಂತ ಅಂಚ 4 ವಿಭಾಗದ ಈ ಪಾತ್ರಗಳೇನು ಪುರಾಣ ಸಂಕಲ್ಪಟ್ಟು ಆಯಾ ಪಾತ್ರಗಳೇ ಹೊಂದಿತು, ಆಯಾ ಪ್ರಸಂಗಗಳಿಟ್ಟು ಒಂದೊಂಜಿ ರಸಗಳನ್ನು ಸೃಷ್ಟಿ ಮಾಲ್ಪುಣವೇ ಈ ನವರಸ ನಲ್ಪುಣ. ಮಹಾನ್ ಕವಿ ಕಿರಿಗಾಡು ಮಾಸ್ತರ್ ಮಾಸ್ಟರು ಎನ್ನ ಗುರುಕ್ಲೆ ಬಂತಿರು ನವರಸವನ್ನು ವಿಮರ್ಶೆಗೆ ಒಳಪಡಿಸವನ ಹತ್ತು ಅರೆ ಏತೋ ಪ್ರಸಂಗಗಳು ಬರೆಯಿನವು ಅವು ವರ್ಷಗಟ್ಟಲೆ ಮಂಗಳೂರು ನೆಹಾರ್ ಮೈದಾನಡು ಪ್ರದರ್ಶನ ಆಯ್ನೊಳ ಉಂಡು. ಶ್ವೇತಕುಮಾರ ಚರಿತ್ರೆ ಅಂಚನೆ ಆಂಡಲ ಈ ಪ್ರದರ್ಶನ ಮಾಲ್ಪನ ಪೊರ್ತುಗು ಅವು ಏತು ಆ ನವರಸ ಏತು ಕರುಣಾರಸ ಆತುಂಡು, ಏತು ಶೃಂಗಾರ ರಸ ಆತುಂಡು, ಬೀಭತ್ಸ ರಸವೋಳು, ಅವು ವೀರರಸವೋಳು ನನ್ಪುಣ ಆ ಚಿತ್ರಿಸವನ ಚಿತ್ರಣದ ಒಂಜಿ ಪ್ರಥಮ ಅಂಗವಾತ್. ಇನಿ ಮೂಲು ಪ್ರದರ್ಶನಾಪನ ನವರಸದಾಟು ಇತ್ತೆ ಪ್ರಥಮ ಆತ್ ಶೃಂಗಾರ ರಸ ಭಸ್ಮಾಸನ ಮೋಹಿನಿ ಪ್ರಸಂಗ. ತ್ರಿಮೂರ್ತಿಗಳಿಟ್ಟು ಒರಿಯಾಯಿನಂಚಿನ ಪ್ರತ್ಯಕ್ಷ ಪರಮೇಶ್ವರ ದೇವರು ನಿತ್ಯ ಲೇಪಿಸವನಂಚಿನ ಭಸ್ಮಟು ದಿನನಿತ್ಯ ಧಾರಣೆ ಮಾತುರಿಪ್ಪನಾಗ ಒಂಜಿ ದಿನ ಒಂಜಿ ಕಲ್ಲತ ತುಂಡು ತಿಕ್ಕಣಿಗೆ ಐನು ದೆತ್ತು ಕೈಲಾಸರು ತಿತ್ತು ದಕ್ಕೇರು ಆತನಾಗ ಭಸ್ಮಾಸುರೇ ನನ್ಪುಣ ಉಗ್ರ ಸ್ವರೂಪಿ ಆ ರೂಪಟು ಸೃಷ್ಟಿ ಆವಂಡೆ ಉಗ್ರ ಸ್ವರೂಪಿ ಆತ ಬತ್ತದು ಆಯೆ ಪರಮೇಶ್ವರನ ಆ ಲೀಲಾ ಕಟಾಕ್ಷತ್ರೊಟ್ಟು ಆಯೆ ಎದುರಾತ್ ಹಲವು ಪ್ರಶ್ನೆಗೆ ಕಾರಣ ಆಯೆ ಮಾತ್ರವತ್ತು ಈ ಭಸ್ಮಾಸುರಾಗ ನಿತ್ಯ ಭಸ್ಮನ್ನು ಕೊಂಡು ಕೊರ್ಪಂಚಿನ ಒಂಜಿ ಕೆಲಸವನ್ನೇ ಗಣಮಣಿಗಳೇನು ಬಿಡುತ್ತು ಪ್ರತ್ಯೇಕವಾತ್ ಕೊರಿಯರೆಲ್ಲ ಆ ಭಸ್ಮ ಕೊಂಡಿರ ಕಷ್ಟ ಆಪುಂಡು ನನ್ಪುಣ ಕಾರಣತಾತ್ ಭಸ್ಮ ಕುಂಡ್ರಿಯರ ಆಯೆ ಸ್ಪರ್ಶ ಮಾತನ ಪೂರ ಭಸ್ಮಾಪುಣಂಚನ ಒಂಜಿ ವರಪ್ರಸಾದನ ಕುರ್ನೇನು ದುರುಪಯೋಗ ಪಡಿಸತ್ ಆಯೆ ಮಾತನ ಆ ಹಂ ಪ್ರಭಾವಾತ್ ಭಸ್ಮಾಸುರ ಮೋಹಿನಿ ನನ್ಪುಣ ಪ್ರಸಂಗೋ ಕಾರಣ ಪ್ರತ್ಯಕ್ಷ ಪರಮೇಶ್ವರನ ತರಕ್ಕೆ ಕೈದಿಡ್ಯರ ಆಯೆ ದುಂಬಾಯಿನ ಆ ಸನ್ನಿವೇಶಡು ಆಯನ ನಿರ್ನಾಮ ಮಾಡ್ಪೆರಬೋಡಾತ್ ಪರಮೇಶ್ವರಿ ಊರು ಬಲಿಪುಣಂಚನ ಪ್ರಸಂಗಗಳಪ್ಪ ಸೃಷ್ಟಿ ಆಪುಂಡು. ದೇವಲೋಕನೇ ಆಯೆ ಮುತ್ತುತ್ತು ದೇವತೆಗಳನ್ನೇ ಕಷ್ಟ ಉಂಟು ಮಾಡ್ತದೆ. ದುಂಬುಗು ಆಯೆ ಪ್ರವೇಶ ಆನಾಗ ಎದುರಾಪಣನೆ ಮೋಹಿನಿ ನಾಕಲೋಕವ ಗೆಲಿದು ಸುಮನ ಸರನ್ನು ಸಜ್ಜಗಡಿಸಿ ಶೌರ್ಯದಲ್ಲಿ ನನ್ಪುಣ ಭಸ್ಮಾಸುರ ಆ ಕಥಾ ಪ್ರಸಂಗದ ಕಥಾ ಚಿತ್ರಣದ ಉತ್ತರಾರ್ಧನೆ ಇನ್ನಿತ್ತೆ ನವರಸದಾಟ ಆತ ಮುಳುತ್ತೆ ಪ್ರದರ್ಶನ ಆಪುಂಡು.
ಈ ನವರಸದಾಟು ಈ ಕಥಾಚಿತ್ರಣೋಡು ಭಾಗವತರಾತು ಶಿವಾನಂದ ಶೆಟ್ಟಿ ಮೇಲೂ ಭಾಗವಹಿಸಬೇಕು. ಅಂಚನೆ ಈ ಭಾಗವತರನೊಟ್ಟಿಗೆ ಹಿಮ್ಮೇಳ ನಟು, ಮೃದಂಗವಾದ ನಟು ಶಿವರಾಮಾಚಾರ್ಯ ಧರ್ಮತರ್ಕ, ಚಂಡವಾದ ನಟು ಶೇಣಿ ಸುಬ್ರಹ್ಮಣ್ಯ ಭಟ್ರು, ಶ್ರುತಿವಾದ ನಟು ಧನುಷ್ ಉಪ್ಪಳ, ಮುಮ್ಮೇಳ ನಟು ಕೇಂದ್ರ ಸರ್ಕಾರದ ಒಂಜಿ ಅಧಿಕಾರಿ ಆತಿತ್ತದು. ಯಕ್ಷಗಾನ ಪ್ರಪಂಚಟು ತನ್ನನ್ನು ಒಳಪಡಿಸುವಂತು ಯಕ್ಷಗಾನ ಕಲಾಮಾತನ ಸೇವೆ ಮಾಲ್ಪೆರಲ್ಲ ಭಾರಿ ಸಂತೋಷ ಪಡ್ಪುನಂಚಿನ ರವಿಚಂದ್ರ ಉಪ್ಪಳ ನನ್ಪನ ಮಹಾತ್ಮೆ ಭಸ್ಮಾಸುರನ ಪಾತ್ರನು ನಿರ್ವಹಿಸತ್ತು. ನಮ್ಮಕ್ಕೆ ಮಾತ ಈ ನವರಸವನ್ನು ಉಂಟು ಮಾಡ್ತು ಕೋರಿರಳ್ಳೇರು. ಅಂಚನೆ ಭಸ್ಮಾಸುರನೊಟ್ಟಿಗೆ ಮೋಯಿನ ಪಾತ್ರವನ್ನು ಚಿತ್ರಿಸತ್ತು. ಆ ಶೃಂಗಾರ ರಸಗು ಆ ಶೃಂಗಾರ ಕಲೆಯನ್ನು ಯಕ್ಷಗಾನ ಕಲೆಟ್ಟು ಅಳವಡಿಸತ್ತು ತೋಯ್ಪತ ಕೊರಿಯರ ಅಭಿನಯ ಮಾಡ್ತಿರಳ್ಳೇರು ಪ್ರತೀಶ್ ಎಂಬೆರು. ಈ ರೀತಿ ಭಸ್ಮಾಸುರ ಮೋಹಿನಿ ಪ್ರಸಂಗ ಶೃಂಗಾರ ರಸ ನಿಗಲ್ನ ದುಂಬು ಈ ವೇದಿಕೆಗೆ ಅವು ಪ್ರದರ್ಶನ ಯಾರುಂಡು ಯಕ್ಷಗಾನ ಗೆಲ್ಗೆ ಸಮಸ್ಯೆ ಇರಲ ಆಶೀರ್ವಾದ ಮಾಲ್ಪಡು. ಬಲಗೊಂಡು ಭಕ್ತಿಯುಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸುದಿಸಿ ಅಂಬುನಿಧಿಯೋತ್ಮಜಗೆ ಕೈಗಳ ಮುಗಿದು ಅಂಬುಜಾತನವಾಣಿಯರ ಪಾದಾಂಬುಜಕ್ಕೆ ಬುಡಮಡುದ ವಣಿಬೆನಿ ಕಥಾಮೃತವ ಏಕಮೇವಾನಂತೆ ಭಸ್ಮಾಸುರನು ಅತಿ ಭಯಂಕರನಾಗೆ ನಾಕಲೋಕವ ಗೆಲಿದು ತುಮಕತರನು ಜೊತೆಗಿಡಿದಿ ಶೌರ್ಯದಲ್ಲಿ ಕೈಲಾಸವಾಸಿಯಾದ ಹರ ಅವನ ಮಗ ನಾನು ಭಸ್ಮದಿಂದ ಹುಟ್ಟಿದವ. ಅದೊಂದು ಕಾಲದಲ್ಲಿ ಭಸ್ಮಧಾರಣೆಯನ್ನು ಮಾಡುತ್ತಿರುವಾಗ ನನ್ನಪ್ಪನ ಅಮ್ಮೆಯಾದ ಅಮ್ಮ
ಪಾರ್ವತಿ ದೇವಿ ತಂದುಕೊಟ್ಟ ಭಸ್ಮದಲ್ಲಿ ಕಲ್ಮಶವನ್ನು ಕಂಡನಂತೆ. ಇತನಾದ ಹರನು ಕಲ್ಮಶವನ್ನು ಎತ್ತಿ ಬಿಸಾಡಿದಾಗ ನನ್ನ ಜನನವಾಯಿತು. ಭಸ್ಮದಿಂದ ಹುಟ್ಟಿದವ ಹಾಗೆ ಭಸ್ಮಾಸುರನೆಂಬ ನಾಮಧೇಯ. ನಾಯಕ ತ್ರಿಕಾಲದಲ್ಲಿ ಭಸ್ಮವನ್ನು ತಂದುಕೊಡು. ಆದರೆ ನಾನು ನನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಿರುವಾಗ ನನ್ನನ್ನು ನೋಡಿ ದೇವಾದಿ ದೇವತೆಗಳು ಅಪಹಾಸ್ಯ ಮಾಡಿದರು, ನಕ್ಕು ನಗಾಡಿದರು. ಅವಮಾನ ಸಹಿಸಲಾರದೆ ಏನು ಮಾಡಿದೆ ಗೊತ್ತೇ? ಅಪ್ಪನಲ್ಲಿಗೆ ಹೋದೆ, ಅಳುತ್ತಾ ಹೇಳಿದೆ, ಅಪ್ಪ ಎಲ್ಲಿ ಹೋದರು? ಭಸ್ಮ ಸಿಗಲಿಲ್ಲವೆಂದು. ನನ್ನ ಅಳಲನ್ನು ಕಂಡಂತಹ ಶಿವ ಏನು ಮಾಡಿದ? ಉರಿಯ ಹಸ್ತದ ವರವನ್ನು ಕೊಟ್ಟ. ವರ ಸಿಕ್ಕಿದೆ ಸಿಕ್ಕಿದೆ. ಏನು ಮಾಡಿದೆ? ವರ ಪರೀಕ್ಷಣಾರ್ಥ 3 ಲೋಕಗಳನ್ನು ಸಂಚರಿಸಿದೆ, ದೇವಾತಿ ದೇವತೆಗಳನ್ನು ಸದಬಡಿದೆ. ಆಗ ನನ್ನಪ್ಪ ನನ್ನನ್ನು ವಿಚಾರಿಸಲು ಬಂದ. ಉರಿಯ ಹಸ್ತವನ್ನು ಚಾಚಿದೆ, ಓಡಿಸಿದೆ, ಸಿಗಲಿಲ್ಲ. ಅರಸುತ್ತಾ ಬಂದಿದ್ದೇನೆ ಬಾಳುಗಟ್ಟೆಗೆ. ಇಲ್ಲಿ ಬಂದರೆ ನಿಮ್ಮ ಮೇಲೆ ನಡೆದಿರುವನೆ ಬಿಡಲಾರೆ ಬಿಡಲಾರೆ. ಮಂದ ಗಮನದಿ ಮಂದ ಗಮನದಿ
ಯಾರು? ಇದೇನು ಹೊಸ ವೇಷ ಅಲ್ಲ. ಈ ಹಿಂದೊಮ್ಮೆ ಇದೇ ವೇಷ ಹಾಕಿದ್ದೇನೆ ನಾನು. ವೇಷ ಮಾಡಿ ಸಮುದ್ರ ಮಥನದ ಕಾಲದಲ್ಲಿ ಓಹೋ ದೇವತೆಗಳಿಗೂ ರಾಕ್ಷಸರಿಗೂ ಅಮೃತದ ವಿಚಾರದಲ್ಲಿ ಜಗಳವಾದಂತಹ ಸಂದರ್ಭದಲ್ಲಿ ಇದೇ ವೇಷವನ್ನು ಧರಿಸಿದ್ದೇನೆ. ಮೋಹಿನಿ. ಈಗಲಾದ್ರೂ ಅರ್ಥ ಆಯ್ತಾ ಯಾರು ಅಂತ? ಮೋಹಿನಿ. ಈ ವೇಷದ ಉದ್ದೇಶ ಏನು? ಏನು? ಕೈಲಾಸವಾಸ ಈಶ ಅವನಿಗಾಯ್ತು ತನ್ನ ಮಗನಾದ ಭಸ್ಮಾಸುರನಿಂದ ಮೋಸ. ಅದಕ್ಕಾಗಿ ಆಗಬೇಕಾಗಿದೆ ದುಷ್ಟ ಭಸ್ಮಾಸುರನ ನಾಶ. ಅದಕ್ಕಾಗಿ ಈ ವೇಷ. ಹೇಗಿದೆ ಉದ್ದೇಶ? ಒಳ್ಳೆ ಪರಿಸರ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಈಶ ವಟವೃಕ್ಷವಾಗಿ ನಿಂತಿದ್ದಾನೆ, ಮೃಡ ಜಡನಾಗಿದ್ದಾನೆ. ದೇವತೆಗಳೆಲ್ಲ ಸೂಕ್ತವಾದಂತಹ ಪರಿಸರವನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ಯಾಕೆ ತಡ? ಆ ಭಸ್ಮಾಸುರನನ್ನ ಈ ಕಡೆಗೆ ಸೆಳೆಯಬೇಕಾಗಿದೆ. ಆಡುತ್ತಾ ಕುಣಿಯುತ್ತಾ ಇರುತ್ತೇನೆ. ಆಹಾ, ಈ ವನದ ಸೌಂದರ್ಯವೇ! ಸೊಬಗಿದೆ ಎಲ್ಲೆಲ್ಲೂ ಸೊಗದಿದೆ ಮಾಮರವು ಪೂದಿದೆ ಸೊಬಗೇರಿ ನಿಂದಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಪೂತಿದೆ ಸೊಬಗೇರಿ ನಿಂದಿದೆ ಮಾಮರವು ಪೂತಿದೆ ಸೊಬಗೇರಿ ನಿಂದಿದೆ ಚಿಗುರ ತಳಿರ ತೋರಣ ಸುತ್ತೆಲ್ಲ ಮೋರಣ ಚಿಗುರ ತಳಿರ ತೋರಣ ಸುತ್ತೆಲ್ಲ ಮೋರಣ ಸುತ್ತೆಲ್ಲ ಮೋರಣ ಸುತ್ತೆಲ್ಲ ಮೋರಣ ಭೂಮಾತೆ ಉಡುಪಿದಾಯ್ತು ಚೆಲುವಿನ ಅರಸಿನ ಭೂಮಾತೆ ಉಡುಪಿದಾಯ್ತು ಚೆಲುವಿನ ಅರಸಿನ ಚೆಲುವಿನ ಅರಸಿನ ಚೆಲುವಿನ ಅರಸಿನ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಸೊಬಗೇರಿ ನಿಂದಿದೆ ಚಳಿ ಜೊಟ್ಟು ಜೋರಿ ತಂಗಾಳಿ ತೋರಿದೆ ಚಳಿ ಜೊಟ್ಟು ಜೋರಿ ತಂಗಾಳಿ ತೋರಿದೆ ತಂಗಾಳಿ ತೋರಿದೆ ತಂಗಾಳಿ ತೋರಿದೆ ಹೋಗಳ ತಂಪು ತಂಪು ಹೋಗಳ ಸುಮಗಳ ಹೋಗಳ ಸುಮಗಳ ಹೂಗಳ ಸುಮಗಳ ಹೂಗಳ ಸುಮಗಳ ಹೂಗಳ ತಂಪು ತಂಪು ಸಂತಸವ ಬೀರಿದೆ ಹೂಗಳ ತಂಪು ತಂಪು ಸಂತಸವ ಬೀರಿದೆ ಸಂತಸವ ಬೀರಿದೆ ಸಂತಸವ ಬೀರಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಕಾಮದವು ಕೂತಿದೆ ಸೊಬಗೇರಿ ನಿಂದಿದೆ ಹರಿದು ಮೌನ ಸಂಕಲೆ ಪುಟಿದು ಕೋಗಿಲೆ ಹರಿದು ಮೌನ ಸಂಕಲೆ ಪುಟಿದು ಕೋಗಿಲೆ ಪುಟಿದು ಕೋಗಿಲೆ ಪುಟಿದು ಕೋಗಿಲೆ ಪುಟಿದು ಕೋಗಿಲೆ ಕುಹು 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 ಪಂಚಮದ ಜಿಂಚರದಿ ಕೂಗಿದೆ ಕುಹು ಕುಹು ಪಂಚಮದ ಜಿಂಚರದಿ ಕೂಗಿದೆ ಇಂಚರದಿ ಕೂಗಿದೆ ಇಂಚರದಿ ಕೂಗಿದೆ
ಕರುಳೆಲ್ಲೂ ತೊಗದಿದೆ ಅಮರವು ಕೂತಿದೆ ಕಬಗೇರಿ ನಿಂದಿದೆ ಕಳೇಜ ಕಾಣುತ್ತ ತರುಣಿ ಮಣಿಯ ಕಳೇಜ ಕಾಣುತ್ತ ಭ್ರಮೆಗೊಂಡು ಮನದಿ ಕಂಡನು ಭಸ್ಮಾಸುರನು ಕಂಡನು ಮೋಹಿನಿಯನು ಕಂಡನು ಕಂಡನು ಮೋಹಿನಿಯನು ಕಂಡನು ಕಂಡುವುದಿಲ್ಲವು ಮುಖಮಂಡಲ ಕಂಡುವುದಿಲ್ಲವು ಮುಖಮಂಡಲ ಮುಖಮಂಡಲ ಶಶಿಧರು 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 ದುಂಡು ಕುಚಾಂಗನೆ ದುಂಡು ಕುಚಾಂಗನೆ ದುಂಡು ಕುಚಾಂಗನೆ ಕಂಡೆ ನಾನಂದವನು ಶಶಿಧರು ದುಂಡು ಕುಚಾಂಗನೆ ಕಂಡೆ ನಾನಂದವನು ಕಂಡನು ಭಸ್ಮಾಸುರನು ಮೋಹಿನಿಯನು ಇದೇನು ಆಶ್ಚರ್ಯ ಇದೇನು ಆಶ್ಚರ್ಯ ಏನು ನಾನನ್ನು ಅರಸುತ್ತಾ ಬಂದದ್ದು ಏನನ್ನು ಹ್ಮ್ ಆದ್ರೆ ಇಲ್ಲಿ ಕಂಡದ್ದೇನು ಏನು ಆಹಾ ಹ್ಮ್ ನಿರ್ಮಲವಾದ ಜಲಧಾರೆಗಳಿಂದ ಹ್ಮ್ ಹರಿಯುತ್ತಿರುವ ತಟಾಕಗಳು ಎಲ್ಲೆಲ್ಲಿಯೂ ಕಾಣಿಸುತ್ತಿದೆ ಹ್ಮ್ ಆಹಾ ಬೀಸುತ್ತಿರುವ ತಂಗಾಡಿ ಹ್ಮ್ ಹೊಸ ಬೀಸುತ್ತಿರುವ ಸುವಾಸನೆಯ ತಂಗಾಡಿ ಆಹಾ ಎಲ್ಲಿ ನೋಡಿದರೂ ಹ್ಮ್ ಬೆಳೆದು ನಿಂತ ಗಿಡ ಬಳ್ಳಿಗಳು ಹ್ಮ್ ಕಾಡು ಮೇಡುಗಳು ಹ್ಮ್ ಆಹಾ ಹ್ಮ್ ಇಂತಹ ಪ್ರದೇಶದಲ್ಲಿ ಈ ಸುಂದರಿ ಯಾಕಾಗಿ ಬಂದಿರಬಹುದು ಹ್ಮ್ ಒಬ್ಬಟ್ಟಿಗಾಡ ಬರ್ಲಿಕ್ಕೆ ಸಾಧ್ಯವಿಲ್ಲ ಹಾ ಯಾಕಾಗಿರಬಹುದು ಹ್ಮ್ ಓಹ್ ಗೊತ್ತಾಯ್ತು ಏನು ತನ್ನ ಕಾಮುಕನನ್ನು ಬರ ಹೇಳಿ ಕಾಯುತ್ತಿರಬಹುದೇ ಓ ಅಥವಾ ಹ್ಮ್ ಯಾವುದೋ ಭಯಭೀತಿಯಿಂದ ಹ್ಮ್ ಈ ತಾಣದಲ್ಲಿ ಆಶ್ರಯವನ್ನು ಪಡೆದಿರಬಹುದೇ ಹ್ಮ್ ಛೆ, ನಾನೇ ಬಿದ್ದ ಮಾತಾಡುದ ಹ್ಮ್ ಏನೇ ಇರಲಿ ಹಾ ವಿಚಾರಿಸುತ್ತೇನೆ ಓ ಸುಂದರೇ ಯಾರು
ಗೊಂಡಿಯೇನಿ ಮನದೂರೆ ಮನದೂರೆ ಗೊಂಡಿಯೇನಿ ದೂರೆ ಗೊಂಡಿಯೇನಿ ಯಾರು ಯಾರು ಪೇಳಲೆ ನಾರಿ ವಯ್ಯಾರಿ ವಯ್ಯಾರಿ ಯಾರೋ ಯಾರು ಬೇಳಲೆ ನಾರಿ ನಾರಿ ಆ ಯಾರು ನೀ? ನಿನ್ನನ್ನು ನೋಡಿದಾಕ್ಷಣವೇ ನನ್ನ ಮನಸ್ಸು ವಿಚಲಿತವಾಗಿದೆ. ನನ್ನ ಧ್ಯೇಯ ಏನು ಬಂದದ್ದು, ಆದರೆ ನಿನ್ನನ್ನು ಕಂಡಾಗ ಆತದ್ದೇ. ಓ ಸುಂದರಿ, ನಿನ್ನ ಮೇಲೆ ನಾನು ಅನುರಕ್ತನಾಗಿದ್ದೇನೆ. ನೀನು ನನ್ನ ಮನಸ್ಸನ್ನು ಸುಗುರಗೊಂಡಿರುವೆ. ಆದ್ದರಿಂದ ನಿನ್ನ ವೃತ್ತಾಂತವನ್ನು ಹೇಳಿದೆಯಾ? ಯಾರಯ್ಯ ಯಾರಯ್ಯ ಎನ್ನ ವಿಚಾರಿ ಬಾಧೀರ ಯಾರಯ್ಯ ಪರನಾರಿಯುಳಾಡುವೆ ಬರಿದನಿ ಬೃಂದು ಪರನಾರಿಯುಳಾಡುವೆ ಬರಿದನಿ ಬೃಂದ ಪುರಯಾವುದಯ್ಯ ನಿನ್ನಯ ನಾಮವನ್ನು ನಿನ್ನ ಪುರ ಯಾವುದು? ಪುರಯಾವುದಯ್ಯ ನಿನ್ನಯ ನಾಮವನ್ನು ಅರುವುದಯ್ಯಲಿ ಕರುಣವ ನೀಡುತ್ತ ಅರುವುದಯ್ಯಲಿ ಕರುಣವ ನೀಡುತ್ತ ಯಾರಯ್ಯ ಎನ್ನ ವಿಚಾರಿ ಬಂದಿರೋ ಓ ಯಾರಯ್ಯ ನಿನ್ನ ಮಾತು ವರ್ತನೆ ಎಲ್ಲ ನೋಡಿದ್ರೆ ಒಂದು ರೀತಿಯಲ್ಲಿ ನಗು ಬರ್ತದೆ. ಹೌದಾ? ವಿಚಿತ್ರವಾಗಿ ಕಾಣ್ತಾ ಇದ್ದೀನಿ. ಚಿತ್ರವಾಗಿ ನಿನ್ನನ್ನು ಅಪ್ಪಿಕೊಂಡು ದೂರ ನಿಲ್ಲಿ. ಬೇಡವೇ? ಯಾಕೆಂದ್ರೆ ನನ್ನ ಮನಸ್ಸು ಊರಗೊಂಡಿದೆ. ನಿನ್ನ ಈ ಚರ್ಯೆ ಎಲ್ಲ ನೋಡಿದ್ರೆ ನೀವು ಯಾಕೋ ಭ್ರಾಂತಿ ಆಗಿರಬೇಕು. ನನಗೆ ಇಲ್ಲವಾದ್ರೆ ಓ. ಅಪರಿಚಿತಳು ನಾನು. ಓಹೋ, ನಿನ್ನ ಪರಿಚಯ ನನಗಿಲ್ಲ. ಹೌದೇ? ಬಾಯಿಗೆ ಬಂದಾಗೆ ಮಾತನಾಡ್ತಾ ಇದ್ದಿ. ಹಾ. ಹೋಗ್ಲಿ, ನಿನ್ನ ಪರಿಚಯವಾದ್ರೂ ಹೇಳು. ನೀನ್ ಯಾರು? ನಿನ್ನ ಪುರ ಯಾವುದು? ಇಲ್ಲಿಗೆ ಯಾಕೆ ಬಂದೆ ಎಂಬುದನ್ನು ಹೇಳ್ತೀಯಾ? ನಿನಗೆ ನನ್ನ ಪರಿಚಯ. ಧೀರ
ನನಗೆ ನಿನ್ನ ಪರಿಚಯ ಬೇಕು. ಯಾರು ನೀನು ಎಂದು ಹೇಳಿದೆಯೋ ಮೊದಲಾಗಿ ಹೇಳು. ಮೊದಲಾಗಿ ನಾನು ಹೇಳ್ತೇನೆ. ಹ್ಮ್. ಹರನ ಪುತ್ರ, ಹಾ ವೀರ, ಹಾ ಧೀರ, ಹಾ ಬಲ್ಪಾಸುರ, ಬಲ್ಪಾಸುರ, ಬಲ್ಪಾಸುರ. ಏ ಪುಣ್ಯಾತ್ಮ, ಸಾಕ? ಭಸ್ಮಾಸುರ ಅಂದ್ರೆ ನೀನೆಯಾ? ನಿನ್ನ ಎದೆ ಹೊಡೆದೋಯ್ತಾ? ಆಹಾ, ಹ? ಯಾಕೆಂದ್ರೆ ಹ. ನಿನ್ನ ಬಗ್ಗೆ ಸಾಕಷ್ಟು ಕೇಳಿದವಳು ನಾನು. ಓಹೋ. ಆದ್ರೆ ಹ. ಕಿವಿಯಲ್ಲಿ ಕೇಳಿದ್ದಕ್ಕೂ ಹ. ಈ ಕಣ್ಣಿನಿಂದ ನೋಡುವುದಕ್ಕೂ ಬಹಳ ವ್ಯತ್ಯಾಸವಾಗಿ ಕಾಣ್ತಾ ಉಂಟಲ್ಲ. ಈಗ ನೋಡಿದ್ದೆ ನಾನು ಕೇಳಿದ್ದೇನೆ, ಭಸ್ಮಾಸುರ, ವೀರ, ಶೂರ, ಧೀರ, ಗಂಭೀರ ಅಂತ ಕೇಳಿದ್ದೇನೆ. ಈಗ ನೋಡಿದ್ರೆ ಇನ್ನು ಆಲೋಚನೆ ಮಾಡ್ಬೇಡ. ಹೇಳಬಾರ್ದು, ನಾನು ಕೈ ಕೊಡು. ಹುಚ್ಚ ಅಂತ ಹೇಳ್ಬೇಕು, ಮತ್ತೇನು ಹೇಳುವಾಗಿಲ್ಲ. ಹಾ, ನಾನು ಅಪ್ಪಿರ್ತೇನೆ. ಆತರ ಬಿಡಬೇಡ. ಬೇಡ, ಅಂದ್ರೆ ನನ್ನನ್ನ ಮದುವೆ ಆಗ್ಬೇಕು ಅಂತ ಮನಸ್ಸುಂಟು ನಿನಗೆ. ನನಗೆ ನಾನು ಓ ಸುಂದರಿ, ಹ್ಮ್. ನಾನು ನಿನ್ನನ್ನು ಮದುವೆಯಾಗಿ ಬಿಡುತ್ತೇನೆ. ಹ? ಹ, ಮದುವೆಯಾಗಿ ಬಿಡುವುದಾ? ಹ, ಅದು ಬಿಡುವುದಾದ್ರೆ ಮತ್ತೆ ಮದುವೆ ಆಗುವುದಕ್ಕೆ? ಯಾರಾದ್ರೂ ಮದುವೆಯಾಗಿ ಬಿಟ್ಟವ್ರಿದ್ರೆ ಅವ್ರನ್ನ ನೋಡು. ಹ. ಹ, ಆಗ ಹ. ಅದು ಸರಿ ಇಲ್ಲವೋ? ಹಾಗಾದ್ರೆ ಇನ್ನೂ ಏನು ಅದು ಕೇಳು. ಸರಿ ಇಲ್ವೋ, ನೀನು ಸರಿ ಇಲ್ವೋ ಗೊತ್ತಾಗುದಿಲ್ಲ. ಕೇಳುತ್ತೇನೆ. ಹ್ಮ್. ಓ ಸುಂದರಿ, ಹ್ಮ್. ನಾನು ನಿನ್ನನ್ನು ಮದುವೆಯಾಗಿ ತೀರುತ್ತೇನೆ. ಅಲ್ಲ, ತೀರಿ ಹೋಗುದಾದ್ರೆ ಈಗ ಮತ್ತೆ ಮದುವೆ ಆಗುವುದಕ್ಕೆ? ಹ? ಅದು ಸರಿ ಇಲ್ಲವೋ? ಹಾಗಾದ್ರೆ ಹ್ಮ್. ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ಮದುವೆ ಆಗ್ತೀಯ? ಸಾಕಲ್ಲ? ಬಾ. ಪಾತ್ರ ಪಡಬೇಡ. ಅದು ನಮಗೂ ಮನಸ್ಸುಂಟು ನಿನ್ನನ್ನು ಮದುವೆ ಆಗ್ಲಿಕ್ಕೆ. ಉಂಟಲ್ಲ? ಯಾಕಂದ್ರೆ ನಿನ್ನ ಬಗ್ಗೆ ಸಾಕಷ್ಟು ಕೇಳಿದವಳು ನಾವು ನಾನು. ಇಬ್ಬರೇ ಅಲ್ವೇ? ಬಾ ಆಯ್ತು. ಆದ್ರೆ ಒಂದು ತೊಡಕುಂಟು ಮದುವೆ ಆಗ್ಲಿಕ್ಕೆ. ಮರ ಸುಂದರಾಂಗ ಕೇಳು ಮರ ಸುಂದರಾಂಗ ಕೇಳು ವಟ ವೃಕ್ಷವದರಳು ತೋರುವ ವಟ ವೃಕ್ಷ ಕಾಣುವುದರೊಳಗೆ ಅಲ್ಲಿ ಆರಾಧ್ಯ ಕುಲದೇವಿ ಆರಾಧ್ಯ ಕುಲದೇವಿ ಜಟಿತವಾಗಿದ್ದಳು ಆರಾಧ್ಯ ಕುಲದೇವಿ ಕುಲದೇವಿ ಕಠಿಣವಾಗಿದ್ದಳು ಹೊರಗೆ ಒಂದಿರುವುದು ಕೇಳು ಹೊರಗೆಯೊಂದಿರುವುದು ಕೇಳು ಆರ ಸುಂದರಾಂಗ ಕೇಳು ತೋರುವ ವಟ ವೃಕ್ಷ ಕಾಣುವುದರೊಳಗೆ ಆರಾಧ್ಯ ಕುಲದೇವಿ ಕಠಿಣವಾಗಿರ್ಬಳು ಹೊರಗೆ ಹೊರಗೆ ಹೊಂದಿರುವುದು ಹೊರಗೆ ಹೊಂದಿರುವುದು ಕೇಳು ಮಾರದು ಸುಂದರಾಂಗ ಕೇಳು ಕೇಳು ಓ ಮಾರು ಸುಂದರಾಂಗ. ಓ ಸುಂದರಿ, ಅಲ್ಲ, ನಿನ್ನನ್ನ ಮದುವೆ ಆಗ್ಲಿಕ್ಕೆ ನನಗೂ ಮನಸ್ಸುಂಟು. ಮತ್ತೆ ಏನು ಮದುವೆ ವೀರ ಆಗುವಾಗ? ಧೀರ ಶೂರ ನೀನು. ಹೌದು. ಆದ್ರೆ ಉಪಾಯ ಇಲ್ಲ. ಹ,
ಮದುವೆ ಆಗುವುದಕ್ಕೊಂದು ತೊಡಕು. ಏನದು ಜನಾರ್ಥದಲ್ಲಿ ಈಡೇರಿಸುತ್ತೇನೆ. ಹೂವಲ್ಲಿ ಕಾಣ್ತಾ ಉಂಟಲ್ಲ ಹ. ವಟವೃಕ್ಷ, ಅದನ್ನ ಕಿತ್ತು ಆತರ ಬಿಡಬೇಡ. ಬೇಡ. ಅಲ್ಲಿ ಹ. ನನ್ನ ಆರಾಧ್ಯ ದೇವಿ ಇದ್ದಾಳೆ. ಹಸಿರು ಬಹಳ ಉಸಿರು. ಉಸಿರವಾದಂತಹ ದೇವತೆಯವಳು. ಹ. ಆ ದೇವತೆಗೆ ಒಂದು ಹರಕೆಯನ್ನು ಹೇಳಿಕೊಂಡಿದ್ದೇನೆ ಆ ರಾಜ್ಯದಲ್ಲಿ. ಹ. ಹ. ಆ ದೇವತೆಯನ್ನು ಪುಡಿ ಪುಡಿ ಬಿಸಾಡುತ್ತೇನೆ. ಹಾಗೆಲ್ಲ ಮಾಡುದು ಬೇಡ ಪುಣ್ಯಾತ್ಮ. ಬೇಡ. ಆಹಾ, ಮತ್ತೆ ಏನು ನನ್ನ ಆರಾಧ್ಯ ದೇವಿಯವಳು ಹ. ಬಹಳ ಕಠಿಣವಾಗಿದ್ದಾಳೆ. ಓಹೋ. ಅವಳಿಗೆ ಒಂದು ಹರಕೆ ಹೇಳಿಕೊಂಡಿದ್ದೇನೆ. ಹರಕೆ ಹಾ. ಜನಾರ್ಧದಲ್ಲಿ ಈಡೇರಿಸುತ್ತೇನೆ. ಹೇಳು. ನೀನು ಈಡೇರಿಸುದ ಮತ್ತೆ ನೋಡೋಣ. ಮತ್ತೇನಲ್ಲ, ನೃತ್ಯದಲ್ಲಿ ಆ? ಯಾರು ನನ್ನನ್ನ ಗೆಲ್ಲುತ್ತಾರೋ ಅವರನ್ನ ನಾನು ಮದುವೆ ಆಗುತ್ತೇನೆ ಎನ್ನುವುದಾಗಿ. ಹ? ಹ. ಏನಾಯ್ತು? ಹೇಳು. ಬಹಳ ಸಂತೋಷ ಆಯ್ತು. ಏನ್ ಸಂತೋಷ? ಬಹಳ ಸಂತೋಷ, ಬಹಳ ಸಂತೋಷ. ಯಾಕೆ ಸಂತೋಷ ಆಗುತ್ತೆ? ನೃತ್ಯದಲ್ಲಿ ನೃತ್ಯ ಅಲ್ವಾ ನೀನು ಹೇಳಿದ್ದು? ಯಾರು ಯಾರು ಹ, ಹರನ ಪುತ್ರ ಹ, ನೃಪರಾಜನ ಮಗ. ಹ. ನನಗೆ ನಾಟ್ಯಕ್ಕೆ ಮೀರುವವರು ಯಾರು? ಓಹೋ, ಹಿನ್ನೆಲೆ ಬಹಳ ಗಟ್ಟಿಯಾಗುಂಟು. ಹ. ಆದ್ರೆ ನಿನ್ನ ಆ, ವ್ಯವಹಾರ ನೋಡಿದ್ರೆ ಹ. ನೃತ್ಯ ಗೊತ್ತಿದ್ದ ಕಾಣುವುದಿಲ್ಲ. ಇಲ್ಲ. ಅಲ್ಲ, ಹೀಗೆ ಹುಚ್ಚರಾಗಿ ಕುಣಿದ್ರೆ ಆಗುದಿಲ್ಲ. ಓಹೋ. ಹ. ಹ. ನೃತ್ಯಕ್ಕೆ ಒಂದು ಲಕ್ಷಣ ಶಾಸ್ತ್ರ ಅಂತ ಇದೆ. ಲಕ್ಷಣ. ಯಥೋ ಹಸ್ತ ತಥೋ ದೃಷ್ಟಿ, ಓಹೋ. ಯಥೋ ದೃಷ್ಟಿ ತಥೋ ಮನಃ, ಉಂಟಲ್ಲ. ಯಥೋ ಮನಃ ತಥೋ ಭಾವ ನೋಡು, ನೋಡು. ವಿದ್ಯೇತೆ ನೃತ್ಯ ಲಕ್ಷಣಂ. ಹ, ನೋಡು. ಹೀಗೆ ಹ. ನಾನು ನೃತ್ಯ ಮಾಡಿದಂತೆ ನೀನು ನೃತ್ಯ ಮಾಡಿ ನನ್ನನ್ನ ಜಯಿಸಿದೆ ಅಂತಾದ್ರೆ ಹ. ನಿನ್ನನ್ನ ಮದುವೆ ಆಗುವುದಕ್ಕೆ ತೊಂದರೆ ಇಲ್ಲ. ಓ ಮೋಹಿನಿ, ಹ್ಮ್. ಬಿಡು ನಿನ್ನ ಚಿಂತೆಯನ್ನು. ಹ. ನಿನ್ನ ಚಿಂತೆಯನ್ನು ಈಡೇರಿಸುತ್ತೇನೆ. ಹ. ಏನು ಮಾಡುವುದು? ಹಾಗಿದ್ರೆ- ನೃತ್ಯದೊಳಗೆಲ್ಲನು ಗೆಲ್ಲುವರನು. ಆ, ನೃತ್ಯದೊಳಗೆಲ್ಲನು ಗೆಲ್ಲುವರನು. ಪೃಥ್ವಿ ಮೂರರುಳಿಲ್ಲುವುದಕ್ಕೆ ನಿವೃತ್ತಿಗೊಳಿಸುವೆ ನಿನ್ನ ಮನಮುದವೆ ತೂಜವದಿ. ಆ, ಆ, ಹಾಗಿದ್ರೆ ನಿನಗೆ ನೃತ್ಯದಲ್ಲಿ ನಮ್ಮ ಜಯಿಸಬಹುದು ಅಂತ ಉಂಟಲ್ಲ. ನಾನು ಹೇಳ್ಬೇಕಾ? ಹಾಗಿದ್ರೆ ಕುಡಿದು ತೋರಿಸಿದೆ ಅಲ್ಲ. ಹೌದಾ? ಹ. ಹಾಗಿದ್ರೆ ಇನ್ನೊಮ್ಮೆ ನೋಡೋಣ. ನೋಡುದಾ? ಹಾ, ಶುರು ಮಾಡು. ಪ್ರಾರಂಭಿಸೋಣವೇ? ನೋಡುದಾ? ಶುರು ಮಾಡುದಲ್ಲ? ನೋಡೋಣ.
ಮೇಲೆ ಇನ್ನು ನನ್ನ ಸ್ವಸ್ಥಾನವನ್ನು ಸೇರಿಕೊಳ್ತೇನೆ.